ಇತ್ತೆಟಿಲ್ ಬತ್ತಲೆ ಅದು ಒಕ್ಕ ಕುಡಜ್ ಮಲ್ಲ ತೆಟಿಲ್ ಬರಾಗ ಇಲ್ಲದಲ್ಲ ಇತ್ತಿನಾಗ್ಲಿ ಮಾತೆರೆಗ್ಲ ಫುಲ್ ಆಗ ಸಿಡಿಲು ಬಡಿದು ಮೂವರು ಆಸ್ಪತ್ರೆಗೆ ದಾಖಲಾದ ಘಟನೆ ಕಾರ್ಕಳದ ಮಿಯ್ಯಾರು ಗ್ರಾಮದ ನೆಲ್ಲಿಗುಡ್ಡೆ ಮೊರಾರ್ಜಿ ವಸತಿ ಶಾಲೆಯ ಬಳಿ ಸಂಭವಿಸಿದೆ. ಮನೆಯ ವಿದ್ಯುತ್ ಮೀಟರ್ಗೆ ಸಿಡಿಲು ಬಡಿದ ಪರಿಣಾಮ ಅಂಗಳದಲ್ಲಿ ಕುಳಿತಿದ್ದ 18 ವರ್ಷದ ಹರೆಯದ ಸುಬ್ರಹ್ಮಣ್ಯ, 28ರ ಹರೆಯದ ಸುರೇಶ್ ಹಾಗೂ 25ರ ಹರೆಯದ ಆನಂದ ಎಂಬುವರು ತೀವ್ರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಉಳಿದಂತೆ ಮನೆಯಲ್ಲಿ ಉಳಿದ ಸದಸ್ಯರು ಅಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ಕುರಿತಂತೆ ಗಾಯಾಳು ಓರ್ವರು ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದರು. ಇಲ್ಲದೊಲ ಇತ್ತ ರಪ್ಪ ಸುರತೊಂದು ತೆಟಿಲ್ ಬತ್ತಲೆ ಅದು ಒಕ್ಕ ಕುಡಜ್ ಮಲ್ಲ ತೆಟಿಲ್ ಬರಾಗ ಇಲ್ಲದಲ್ಲ ಇತ್ತಿನಾಗ್ಲಿ ಮಾತೆರೆಗ್ಲ ಫುಲ್ ಹಾಕೋದು ಒಕ್ಕ ದಾದಾಂಡಲ್ಲ ಗೊತ್ತಾಯ್ತು. ಫುಲ್ಲು ಮಾತೆರೆಗ್ಲ ಹಾಕಿದೆ 3 ಜನಕ್ಲೆ 3 ಜನಕ್ಲ ದೆತ್ತದ ಹಾಕಿದೆ ಫ್ಲೈಟ್ ಅಲ್ಪನೆ ಬೂರ್ನಾಗ್ಲಿದ್ದೆಲ್ಲ ಗೊತ್ತಾಯ್ತು. ಬೊಕ್ಕ ಆಸ್ಪತ್ರೆಗೆ ಮೂರು ಬತ್ತತೆ ಗೊತ್ತಾಯ್ತು. ಫುಲ್ಲು ಪೆಟ್ಟಾಗ್ತದೆ ಕೈಕ್ಲ ಫುಲ್ ಪೆಟ್ಟಾಗ್ತದೆ ಕೈ ಕಾರಿಗೆ